ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು AshwathAGF ಅಂತ. ಇವತ್ತು ದೂರ ಟ್ರಾವೆಲಿಂಗ್ ಮಾಡೋದು, ಮಂಗಳೂರಿಗೆ ಟ್ರಾವೆಲಿಂಗ್ ಮಾಡೋದು. ಯಾಕೆ ಟ್ರಾವೆಲಿಂಗ್ ಮಾಡೋದು? ಟ್ರಾವೆಲಿಂಗ್ ಮಾಡೋದಲ್ಲ, ಮಂಗಳೂರಿನಲ್ಲಿ ಎಷ್ಟು ಬೀಚ್ ಉಂಟು ಅಂತ ನೋಡಿಕೊಂಡು ಬರುವ. ಯಾವೆಲ್ಲ ಬೀಚ್ ಉಂಟು ಅದರಲ್ಲಿ ಕೆಲವು ಬೀಚ್ಗಳನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ. ಯಾವುದೆಲ್ಲ ಅಂತ ನಿಮಗೆ ಹೇಳ್ತೇನೆ ಕ್ಲಿಯರ್ ಆಗಿ. ಬನ್ನಿ, ಯಾವೆಲ್ಲ ಬೀಚ್ ಉಂಟು ಅಂತ ಹೇಳ್ತೇನೆ. ಮಂಗಳೂರಿನ ಫಸ್ಟ್ ಬೀಚ್ ಯಾವುದು? ಪಣಂಬೂರು ಬೀಚ್. ಈ ಪಣಂಬೂರು ಬೀಚ್ ಮಂಗಳೂರಿನಿಂದ 11 ಕಿಲೋಮೀಟರ್ ಉಂಟು. ವೈಬಿರೋ ಪ್ಲೇಸ್ ಪಣಂಬೂರು ಬೀಚ್. ಈ ಪಣಂಬೂರು ಬೀಚ್ಗೆ ನಾನು ಒಮ್ಮೆ ಹೋಗಿದ್ದೇನೆ. ಇದರಲ್ಲಿ ಕುದುರೆ ರೈಡಿಂಗ್, ಬೋಟ್ ರೈಡಿಂಗ್ ಎಲ್ಲ ಉಂಟು ಈ ಪಣಂಬೂರು ಬೀಚಲ್ಲಿ. ಮಂಗಳೂರಿನ ಎರಡನೇ ಬೀಚ್ ತಣ್ಣೀರುಬಾಯಿ ಬೀಚ್. ಇದು ಮಂಗಳೂರಿನಲ್ಲಿ ಫೇಮಸ್ ಏನ ಬೀಚ್. ಮಂಗಳೂರಿನಿಂದ ಟೋಟಲ್ 11 ಕಿಲೋಮೀಟರ್ ಉಂಟು ಈ ತಣ್ಣೀರುಬಾಯಿ ಬೀಚ್ಗೆ. ನಾನು ಈ ತಣ್ಣೀರುಬಾಯಿ ಬೀಚ್ಗೆ ಹೋಗ್ಲಿಲ್ಲ. ಹಾಗೆ ಇಲ್ಲಿ ಸರ್ಫಿಂಗ್, ಸ್ವಿಮ್ಮಿಂಗ್ ಎಲ್ಲ ಉಂಟು ಈ ತಣ್ಣೀರುಬಾಯಿ ಬೀಚ್ ಅಲ್ಲಿ. ಮೂರನೇ ಬೀಚ್ ಚಿತ್ರಪುರ ಬೀಚ್. ಚಿತ್ರಪುರ ಬೀಚ್ಗೆ ನಾನು ಹೋಗ್ಲಿಲ್ಲ. ಮಂಗಳೂರಿನಿಂದ ಟೋಟಲ್ 10 ಕಿಲೋಮೀಟರ್ ಇರುವುದು ಚಿತ್ರಪುರ ಬೀಚ್ಗೆ. ನಾಲ್ಕನೇ ಬೀಚ್ ಸುರತ್ಕಲ್ ಬೀಚ್. ಸುರತ್ಕಲ್ ಬೀಚ್ಗೆ ಮಂಗಳೂರಿನಿಂದ 16 ಕಿಲೋಮೀಟರ್ ಉಂಟು ಸುರತ್ಕಲ್ ಬೀಚ್ಗೆ ಮಂಗಳೂರಿನಿಂದ. ಮಂಗಳೂರಿನ 5ನೇ ಬೀಚ್ ಕೊಡಿಕಲ್ ಬೀಚ್. ಕೊಡಿಕಲ್ ಬೀಚ್, ಕೊಡಿಕಲ್ ಬೀಚ್ ಮಂಗಳೂರಿನಿಂದ ಟೋಟಲ್ 11 ಕಿಲೋಮೀಟರ್ ಇರುವುದು ಕೊಡಿಕಲ್ ಬೀಚ್ಗೆ. ಆರನೇ ಬೀಚ್ ಸೋಮೇಶ್ವರ ಬೀಚ್. ಸೋಮೇಶ್ವರ ಬೀಚ್ಗೆ ಮಂಗಳೂರಿನಿಂದ ಟೋಟಲ್ 16 ಕಿಲೋಮೀಟರ್, 19 ಕಿಲೋಮೀಟರ್ ಉಂಟು ಮಂಗಳೂರಿನಿಂದ ಟೋಟಲ್ ಸೋಮೇಶ್ವರ ಬೀಚ್ಗೆ. ಮಂಗಳೂರಿನ 7ನೇ ಬೀಚ್ ಉಲ್ಲಾಲ್ ಬೀಚ್. ಉಲ್ಲಾಲ್ ಬೀಚ್ಗೆ ಟೋಟಲ್ 16 ಕಿಲೋಮೀಟರ್ ಇರುವುದು ಮಂಗಳೂರಿನಿಂದ. ಮಂಗಳೂರಿನ 8ನೇ ಬೀಚ್ ಸಸಿತುಲು ಬೀಚ್. ಸಸಿತುಲು ಬೀಚ್ಗೆ ಟೋಟಲ್ ಮಂಗಳೂರಿನಿಂದ 23 ಕಿಲೋಮೀಟರ್ ಇರುವುದು. ಇದು ಹೈಯೆಸ್ಟ್ ಕಿಲೋಮೀಟರ್ ಇರುವ ಬೀಚ್ ಈ ಮಂಗಳೂರಿನಿಂದ. ಮಳೆ ಒಳ್ಳೆ ರೀತಿಯ ಮಳೆ ಬರ್ತುಂಟು ಇವತ್ತು ಸಹ. 2 ದಿನ ಆಯ್ತು ಪಿರಿ ಮಳೆ. ಮಂಗಳೂರಿನ ಫೇಮಸ್ ಆದ ಬೀಚ್ ಎಲ್ಲ ಹೇಳಿದೆ. ನಿಮಗೆ ಗೊತ್ತಿರುವ ಬೀಚ್ ಎಲ್ಲ ಕಾಮೆಂಟ್ ರೀತಿಯಲ್ಲಿ ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ರಪ್ ಅಂತ ನಿಮಗೆ ವಿಡಿಯೋ ಬರ್ತದೆ 7 ಗಂಟೆಗೆ. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್.